ಸದಾಶಿವ ದೇವಸ್ಥಾನದ ವಿಜ್ಞಾಪನ ಪತ್ರ ಬಿಡುಗಡೆಯು ಇಂದು ಕ್ಷೇತ್ರದ ತಂತ್ರಿಗಳು, ಜೀರ್ಣೋದ್ಧಾರ ಸಮಿತಿಯ ಮಾರ್ಗದರ್ಶಕರಾದ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ದಿವ್ಯ ಹಸ್ತದಲ್ಲಿ ಬಿಡುಗಡೆಗೊಂಡಿತು. ಶ್ರೀ ಕೀರ್ತೇಶ್ವರ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರ ವಿಜ್ಞಾಪನ ಪತ್ರವು ಇಂದು ಬಿಡುಗಡೆಗೊಳಿಸಲಾಯಿತು. ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಗಳು ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ದೇವಸ್ಥಾನದಿಂದಲೇ ದೈವ ಸಾನ್ನಿಧ್ಯ, ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿರುವುದು ದೇವಸ್ಥಾನ ಮತ್ತು ದೇವ ಸಾನ್ನಿಧ್ಯ ಮಾತ್ರ. ನಮ್ಮ ಪೂರ್ವಜರು ವಿಮೋಚನೆಗೆ ನೀಡಿರುವ ಮಾರ್ಗದಲ್ಲಿ ಒಂದು ದೇವಸ್ಥಾನ ಮತ್ತು ದೇವರ ಆರಾಧನೆ, ದೇವಸ್ಥಾನಗಳನ್ನು ಕಾಲಾನುಸಾರ ಕೆಲವೊಂದು ಬದಲಾವಣೆ, ಜೀರ್ಣೋದ್ಧಾರ ಮಾಡುವುದು ಅಗತ್ಯವಾಗಿದೆ. ಅದಕ್ಕಾಗಿ ಸಮಿತಿ ರೂಪಿಸಿ ಊರವರ ಸಹಕಾರದಿಂದ ಜೀರ್ಣೋದ್ಧಾರವಾಗಲಿ, ನನ್ನಿಂದ ಸಾಧ್ಯವಾದ ಎಲ್ಲ ಸಹಕಾರವನ್ನು ನೀಡುವುದಾಗಿ 2024 ಬ್ರಹ್ಮಕಲಶ ನೆರವೇರಲಿ ಎಂದು ಹಾರೈಸಿದರು. ಕೀರ್ತೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವದ ಒಂದು ಮಹೋತ್ಸವದ ಕಾರ್ಯದ ಒಂದು ಪುಣ್ಯ ದಿನಂತೆ ಪಂಡಿತ ದೇವಸ್ಥಾನ ಅಂತ ಮಾತ ಇಷ್ಟಾರ್ಥ ಪ್ರಾಪ್ತಿಯಾಗೋಸ್ಕರವಾದ ನಮ್ಮ ಜೀವನಗಳು ಸಮರ್ಥ ದುರಿತ ಪರಿಹಾರ ಅಂತಗೋಸ್ಕರ ಒಂದು ಜೀವನಗಳು ಒಂದು ಯಾತ್ರೆ ಪುಣ್ಯಾಂಶ ಪಡೆಕೊಂಡ್ರೆ ನನ್ಗೊಂದು ವೇದಿಕೆ ನಂತ ನಿರ್ಣಯಗಳು. ವೇದಿಕೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು.